ಮಂಗಳೂರಿನಲ್ಲಿ ಕೋಸ್ಟಲ್ ವುಡ್ ಕಲಾವಿದರು ಮತ್ತು ತಂತ್ರಜ್ಞರ ಸಾಂಸ್ಕೃತಿಕ ಒಕ್ಕೂಟದ ಆಶ್ರಯದಲ್ಲಿ ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ ಸೀಸನ್ 4 ಮಾರ್ಚ್ 12ರಿಂದ ಆರಂಭಗೊಳ್ಳಲಿದೆ. ಆ ಪ್ರಯುಕ್ತ ಸಿಪಿಎಲ್ ತಂಡ ರ್ಯಾಲಿ ಮಂಗಳೂರು ನಗರದಾದ್ಯಂತ ನಡೆಯಿತು. ಸಿಪಿಎಲ್ ಸೀಸನ್ 4 ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಸಾಂಸ್ಕೃತಿಕ ಒಕ್ಕೂಟದಿಂದ ಮಂಗಳೂರಿನ ನೆಹರು ಮೈದಾನದಲ್ಲಿ ನಡೆಯಲಿದೆ. ಚಿತ್ರರಂಗದ ಕಲಾವಿದರು ತಮ್ಮ ಒತ್ತಡಗಳನ್ನು ಬದಿಗಿಟ್ಟು ಕ್ರಿಕೆಟ್ ಪಂದ್ಯಾಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಒಂದು ರೀತಿಯಲ್ಲಿ ಸಿಪಿಎಲ್ ಹಬ್ಬ ಎಂದೇ ಹೇಳಬಹುದಾದ ಈ ಪಂದ್ಯಾಟದಲ್ಲಿ ಚಿತ್ರರಂಗದ ಅನೇಕ ಕಲಾವಿದರು ಮತ್ತು ತಂತ್ರಜ್ಞರು ಪಾಲ್ಗೊಳ್ಳಲಿದ್ದಾರೆ. ಒಟ್ಟು 9 ತಂಡಗಳು ಸ್ಪರ್ಧೆಯಲ್ಲಿ ಭಾಗವಹಿಸಲಿದೆ. ಮಂಗಳೂರಿನ ಕದ್ರಿಯಲ್ಲಿ ಸಿಪಿಎಲ್ ತಂಡಗಳಿಂದ ರ್ಯಾಲಿಯನ್ನ ಹಮ್ಮಿಕೊಂಡಿದ್ರು. ಕದ್ರಿ ಮೈದಾನದಲ್ಲಿ ರ್ಯಾಲಿಗೆ ಲಯನ್ಸ್ ಕಿಶೋರ್ ಡಿ ಶೆಟ್ಟಿ ಅವರು ಚಾಲನೆಯನ್ನ ನೀಡಿದ್ರು. ಸಿಪಿಎಲ್ ತಂಡದ ರ್ಯಾಲಿ ಕದ್ರಿ, ಸೈಂಟ್ ಆಗ್ನೆಸ್, ಕ್ಲಾಕ್ ಟವರ್, ಸಿಟಿ ಸೆಂಟರ್ ಮಾರ್ಗವಾಗಿ ಮತ್ತೆ ಕದ್ರಿ ಮೈದಾನ ಸೇರಿತು. ರ್ಯಾಲಿಯಲ್ಲಿ ಟ್ರೋಫಿ ಸೇರಿದಂತೆ 9 ತಂಡದ ಆಟಗಾರರು ಸಾಥ್ ನೀಡಿದ್ರು. ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ನಲ್ಲಿ ಒಟ್ಟು 9 ತಂಡಗಳು ಭಾಗವಹಿಸಲಿದ್ದು, ವಿಕ್ರಮ್ ಶೆಟ್ಟಿ ಸರಪಾಡಿ ಮತ್ತು ಜಗದೀಶ್ ಶೆಟ್ಟಿ ಮಾಲಕತ್ವದ ಕುಡ್ಲಾ ಸ್ಟ್ರೈಕರ್ಸ್, ಸತ್ಯಜಿತ್ ರೈ ಮತ್ತು ಸಾಧನಾ ರೈ ಮಾಲಕತ್ವದ ತುಳುನಾಡು ಸ್ಪಾಟನ್ಸ್, ಲಕ್ಷ್ಮೀಶ್ ಸುವರ್ಣ ಮಾಲಕತ್ವದ ಬಿರ್ವೆರು ಕುಡ್ಲಾ ರಾಕರ್ಸ್, ಕಿಶೋರ್ ಡಿ ಶೆಟ್ಟಿ ಮಾಲಕತ್ವದ ಕುಡ್ಲಾ ನೈಟ್ ರೈಡರ್ಸ್, ಶ್ರೇಯಸ್ ಶೆಟ್ಟಿ ಮಾಲಕತ್ವದ ಕಿಂಗ್ಸ್ 11 ಕುಡ್ಲಾ, ಅನೂಪ್ ಸಾಗರ್ ಮತ್ತು ಸಚಿನ್ ಶೆಟ್ಟಿ ಒಡೆತನದ ದಿ ಕರಾವಳಿ ವಾರಿಯರ್ಸ್, ಪ್ರಜ್ವಲ್ ಅತ್ತಾವರ್ ಮತ್ತು ಗಣೇಶ್ ಕೆ ಮಾಲಕತ್ವದ ಶೂರಾ ಗ್ಲೇಡಿಯೇಟರ್ಸ್, ಕಂಚಿ ಮುಸ್ತಫಾ ಮಾಲಕತ್ವದ ರಾಯಲ್ ರೇಂಜರ್ಸ್ ಮತ್ತು ವೆಂಕಟೇಶ್ ಪ್ರಭು ಮಾಲಕತ್ವದ ಚಾಲೆಂಜಿಂಗ್ ಸ್ಟಾರ್ಸ್ ತಂಡಗಳಿದು ಪಂದ್ಯಾಟದಲ್ಲಿ ಸೆಣಸಾಡಲಿವೆ. ಒಟ್ಟಿನಲ್ಲಿ ಮಾರ್ಚ್ 12ರಿಂದ 5 ದಿನಗಳವರೆಗೆ ಮಂಗಳೂರಿನ ನೆಹರು ಮೈದಾನದಲ್ಲಿ ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ ನಡೆಯಲಿದೆ. ಈಗಾಗಲೇ ಪಂದ್ಯಾಟಕ್ಕೆ ವೇದಿಕೆ ಸಜ್ಜಾಗಿದ್ದು, 9 ತಂಡಗಳು ಪಂದ್ಯಾಟದಲ್ಲಿ ಸೆಣಸಾಡಲಿದ್ದು, ಮತ್ತೊಂದು ಕ್ರಿಕೆಟ್ ಕದನಕ್ಕೆ ಸಾಕ್ಷಿಯಾಗಲಿದೆ. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.